ಕೊರಟಗೆರೆಯ ಗ್ರಾಮೀಣ ಯುವಕರನ್ನ ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಲು ಶಿವರಾತ್ರಿ ದಿನದಂದು ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಎನ್ಜೆಜೆ ಗ್ರೂಪ್ನ ಮಂಜುನಾಥ್ ಅವರು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಕೊರಟಗೆರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನದಲ್ಲಿ ಈ ಪಂದ್ಯಾವಳಿಗಳನ್ನು ನಿಯೋಜಿಸಲಾಗಿದ್ದು ಈಗಾಗಲೇ 35 ತಂಡಗಳು ನೋಂದಣಿಯನ್ನು ಮಾಡಿಸಿಕೊಂಡಿದೆ. ತಾಲೂಕಿನಲ್ಲೇ ಪ್ರಥಮ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಇದಾಗಿದ್ದು ಎಲ್ಲಾ ತಂಡಗಳಿಗೂ ಉಚಿತ ಪ್ರವೇಶದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಭಾಗವಹಿಸುವ ಆಟಗಾರರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನು ನೀಡಬೇಕಾಗಿದೆ. 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಭಾಗವಹಿಸಲು ಅವಕಾಶವಿದೆ. ಪ್ರಥಮ ಬಹುಮಾನ 11,000 ನಗದು ಮತ್ತು 11 ಬೈಸಿಕಲ್, ದ್ವಿತೀಯ ಬಹುಮಾನ 11,000 ನಗದು ಮತ್ತು 11 ಸ್ಮಾರ್ಟ್ ವಾಚ್, ದ್ವಿತೀಯ ಬಹುಮಾನ 11,000 ನಗದು ಮತ್ತು 11 ಬೆಳ್ಳಿ ಕಡ, ಚತುರ್ಥ ಬಹುಮಾನ 15,000 ರೂಗಳನ್ನು ನೀಡಲಾಗುತ್ತದೆ. ಇನ್ನು ಬರುವ ತಂಡಗಳಿಗೆ ಸಮವಸ್ತ್ರ, ಕ್ರಿಕೆಟ್ ಕಿಟ್ ಹಾಗೂ ಉಚಿತ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ಸರಿ ಇರುತ್ತೆ, ಇದರಿಂದ ಅನುಕೂಲ ಆಧುನಿಕತೆ ಇದಾಗುತ್ತೆ ಅಂತ ಹೇಳಿ ನಾವು ತೀರ್ಮಾನ ತಗೊಂಡ್ವಿ. ಆಮೇಲೆ ನಮ್ಮ ಮಂಜಣ್ಣವರು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಮ್ಮ ಎಲ್ಲ ಕೊರಟಗೆರೆ ತಾಲೂಕಿನ ಯುವಕರು ಏನಿದ್ದಾರೆ ಅವ್ರಿಗೆಲ್ಲರೂ ಒಂದು ಒಳ್ಳೆ ಒಂದು ಸ್ಪೋರ್ಟ್ಸು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಅಧ್ಯಕ್ಷ ಕುಮಾರಣ್ಣ ಆಗಿರ್ಬೋದು, ನಮ್ಮ ಸ್ನೇಹಿತರು ಪ್ರಕಾಶಣ್ಣ ಆಗಿರ್ಬೋದು, ರುದ್ರೇಶಣ್ಣ, ನಮ್ಮ ಎಲ್ಲ ಸ್ನೇಹಿತರುಗಳ ಹತ್ರ ಚರ್ಚೆ ಮಾಡಿದಾಗ ಅಣ್ಣ ನಾವು ಹಿಂದೆ ರಂಗೋಲಿ ಕಾರ್ಯಕ್ರಮ ಮಾಡಿದ್ದು, ಈ ಸತಿ ಹೆಣ್ಮಕ್ಳಿಗೆ ರಂಗೋಲಿ ಕಾರ್ಯಕ್ರಮ ಮಾಡಿದ್ದು, ಈ ಸತಿ ಯುವಕರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ಈಗಾಗಲೇ ನಮ್ಮ ಪರಮೇಶ್ವರ್ ಸಾಹೇಬರು ಕಬಡ್ಡಿ ಆಡಿಸ್ತಿದ್ದಾರೆ. ಅದನ್ನು ಮಾಡೋಕ್ಕಾಗಲ್ಲ. ಮೊನ್ನೆ ಒಂದು ವಾಲಿಬಾಲ್ ಪಂದ್ಯನೂ ಆಯಿತು. ಈಗ ಒಂದು ಇದನ್ನು ಮಾಡೋಣ ಅಂತ, ಏನೋ ಕ್ರಿಕೆಟ್ ಟೂರ್ನಮೆಂಟ್ ಮಾಡೋಣ ಅಂತ. ಟೂರ್ನಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದ್ರಿಂದ ಸುಮಾರು ಹುಡುಗರು ಪ್ರತಿ ಗ್ರಾಮದಲ್ಲೂ ಒಂದು 40-35 ಟೀಮ್ಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. 35 ಟೀಮ್ನವರು ಬಂದು ನಮಗೆ ನಾವು ಸಿದ್ಧರಾಗಿದ್ದೀವಿ ಆಡೋಕ್ಕೆ ಅಂತೇಳಿ ಇಲ್ಲಿದ್ದಾರೆ. ಯುವಕರನ್ನ ಅಟ್ಲೀಸ್ಟ್ ಈ ಇವತ್ತಿನ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಮೊಬೈಲು, ವಾಟ್ಸಪ್ಪು ಎಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ಕೂಡಾಕಿ ಒಂದು ಸಮಾರಂಭ, ಒಂದು ಕಾರ್ಯಕ್ರಮ ಅವ್ರಿಗೆ ಅಂತ ಮಾಡಿದಾಗ ಅಟ್ಲೀಸ್ಟ್ ಅವ್ರಿಗೆಲ್ಲ ಸ್ವಲ್ಪ ಆ ಶಿವರಾತ್ರಿ ಹಬ್ಬದೊಂದು ಎಲ್ಲಾನು ಮರ್ತಿ ಸ್ನೇಹಿತರುಗಳೆಲ್ಲ ನಮ್ಮ ಜೊತೆಲಿ ಇರ್ತಾರೆ. ಅವತ್ತು ನೈಟಿನ ಕಾರ್ಯಕ್ರಮ ಇರುತ್ತೆ. ಆ ನೈಟಿನ ಕಾರ್ಯಕ್ರಮದಲ್ಲಿ ಸುಮಾರು ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಮತ್ತೆ ಇನ್ನೇನು ಇರುತ್ತೆ ನೈಟ್